ಕೇಂದ್ರ ಸರ್ಕಾರ ಜಾರಿಗೆ ತರಲು ಹೊರಟಿರುವಂತಹ ಮಸೂದೆಗಳು ರೈತ ವಿರೋಧಿಯಾಗಿದೆ. ಇಲ್ಲಿಯವರೆಗೆ ರೈತರಿಗೆ ಆತ್ಮಹತ್ಯೆ ಮಾಡುವಂತಹ ಸ್ವಾತಂತ್ರ್ಯ ಇರಲಿಲ್ಲ. ಮೋದಿ ಸರ್ಕಾರ ರೈತ ಮಸೂದೆಗಳನ್ನು ಜಾರಿಗೆ ತರುವ ಮೂಲಕ ರೈತರಿಗೆ ಆತ್ಮಹತ್ಯೆ ಮಾಡುವಂತಹ ಸ್ವಾತಂತ್ರ್ಯ ಭಾಗ್ಯವನ್ನು ಕೊಟ್ಟಿದೆ ಅಂತ ಡಿವೈಎಫ್ಐ ರಾಜ್ಯಾಧ್ಯಕ್ಷ ಮುನೀರ್ ಕಾಟಿಪಳ್ಳ ಆರೋಪಿಸಿದ್ದಾರೆ. ಕಾರ್ಮಿಕ ಕಾಯ್ದೆ, ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿ, ಅಗತ್ಯ ಸರಕುಗಳ ಕಾಯ್ದೆ ತಿದ್ದುಪಡಿ, ವಿದ್ಯುತ್ ಖಾಸಗೀಕರಣ, ಎಪಿಎಂಸಿ ಕಾಯ್ದೆ ಜಾರಿಗೊಳಿಸಿರುವುದನ್ನು ವಿರೋಧಿಸಿ ರೈತ ಸಂಘ, ಕಾರ್ಮಿಕ ಮತ್ತು ರಾಜಕೀಯ ಪಕ್ಷಗಳ ಜೊತೆಗೂಡಿ ಸುಳ್ಯದಲ್ಲಿ ನಡೆದಂತಹ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದರು. ದೇಶದ ಪ್ರಧಾನಿ ಮೋದಿಯವರು ರೈತರು ಕಟ್ಟಿದ ದೇಶವನ್ನ ಕಾರ್ಪೊರೇಟ್ ಕಂಪನಿಗಳಿಗೆ ಮಾರಾಟ ಮಾಡಿ ಅದಾನಿ, ಅಂಬಾನಿಯವರಂತಹ ಶ್ರೀಮಂತರ ಕೈಯಲ್ಲಿ ದೇಶವನ್ನ ಕೊಡೋದಿಕ್ಕೆ ಪ್ರಾರಂಭಿಸಿದ್ದಾರೆ. ಇಂತಹ ಕಾರ್ಪೊರೇಟ್ ಸಂಸ್ಥೆಗಳಿಂದ ರೈತರಿಗೆ ನ್ಯಾಯ ಸಿಗಲು ಸಾಧ್ಯವಿಲ್ಲ. ಇದೇ ರೀತಿ ಮುಂದಿನ ದಿನಗಳಲ್ಲಿ ರೈತರು ಬೀದಿಗೆ ಬೀಳೋದು ಶತಸಿದ್ಧ. ಸುಳ್ಯದ ಮಣ್ಣಿನಲ್ಲಿ ಹೋರಾಟದ ಕಿಚ್ಚನ್ನು ಹಬ್ಬಿಸಿದ ಅದೆಷ್ಟೋ ನಾಯಕರು ಹುಟ್ಟಿದಂತಹ ನಾಡಾಗಿದೆ ಸುಳ್ಯ. ಇದೇ ಸುಳ್ಯದಿಂದ ಮಂಗಳೂರಿನ ಬಾವುಟಗುಡ್ಡೆಯವರೆಗೆ ಮುಂದಿನ ದಿನಗಳಲ್ಲಿ ಬೃಹತ್ ಪಾದಯಾತ್ರೆ ಮಾಡುವ ಮೂಲಕ ರೈತ ಶಕ್ತಿಯನ್ನು ತೋರಿಸಲು ನಾವು ಸಿದ್ಧರಿದ್ದೇವೆ ಅಂತ ಹೇಳಿದರು. ಭಾರತ ದೇಶದ ಸ್ವಾತಂತ್ರ್ಯಕ್ಕೆ ನಮ್ಮ ಒಂಜಾಕ ಅಗತ್ಯ ಪೂರ್ಣ ರೈತರ ಹಕ್ಕಿಗೂ ಬೋಡಾದು, ನಿರುದ್ಯೋಗಿ ಜವಳನೆಗೂ ಬೋಡಾದು, ತುಳುನಾಡಿದ ಅಭಿವೃದ್ಧಿಗೆ ಬೋಡಾದು, ಸ್ವಂತ ರಾಜಕೀಯ ಪರಿವರ್ತನೆಗೆ ಬೋಡಾದು. ಎಂಚ ಹನಿ ಅಮರ ಸುಲ್ಯದ ಹಂಗೆ ಸಂದರ್ಭಡೆ ರಾಮಗೌಡರನ್ನ, ಅಪ್ಪಯ್ಯಗೌಡರನ್ನ, ಬೀರಣ್ಣ ಬಂಟನ, ಕಲ್ಯಾಣ ಸ್ವಾಮಿಯ ನೇತೃತ್ವ ಈ ಸುಲ್ಯದ ಮಣ್ಣದು ಕುಡ್ಲದ ಬಾವುಟಗುಡ್ಡೆ ಮುಟ್ಟ ಬೆರವಣಿಗೆ ಬರ್ತೀರ ಆ ಒಂದು ಹೋರಾಟ ಮಾಡ್ತಾರೆ. ಅವೇ ರೀತಿ ನಮ್ಮಲ್ಲ ಸಾಧ್ಯ ಅಗತ್ಯ ಪೂರ್ಣ ಈ ಸುಲ್ಯದ ಕುಡ್ಲ ಮುಟ್ಟ ಜನ ವಿರೋಧಿ ನೀತಿದ ವಿರುದ್ಧ ಪಾದಯಾತ್ರೆ ಅಗತ್ಯ ಪೂರ್ಣ ಮಲ್ಪುರ ಬಳಂದು ಜೆಡಿಎಸ್ ರಾಜ್ಯ ಸಮಿತಿ ಉಪಾಧ್ಯಕ್ಷ ಎಂಬಿ ಸದಾಶಿವ, ಕಾರ್ಮಿಕ ಮುಖಂಡ ಕೆಪಿ ಜಾನಿ, ಸುಳ್ಯ ತಾಲೂಕು ರೈತ ಸಂಘಟನೆಯ ಅಧ್ಯಕ್ಷ ಲೋಲಜಾಕ್ಷ ಭೂತಕಲ್ಲು, ವಿವಿಧ ಸಂಘಟನೆಗಳ ಪ್ರಮುಖರಾದ ಎಂ ವೆಂಕಪ್ಪಗೌಡ, ದಯಾಕರ ಆಳುವ, ತೀರ್ಥರಾಮ ಉಳುವಾರು ಮೊದಲಾದವರು ಈ ಸಂದರ್ಭದಲ್ಲಿ ಜೊತೆಗಿದ್ದರು.